ನಾನು ನನ್ನ ತವ್ರ ಮನೆಗೆ ಹೋದಾಗೆಲ್ಲ ನಮ್ಮಪ್ಪ ದಿನಾಲೂ ಹೊಲ್ದಾಗಿನೂ 2 ಫ್ರೆಶ್ ಎಳ್ನೀರು ತರೋದು ಒಟ್ಟ ಮರಂಗಿಲ್ಲ. ಎಳ್ನೀರು ಕುಡಿದ್ಮೇಲೆ ಕೊಬ್ಬರಿ ತಿಳಿ ಗಂಜಿ ಇತ್ತು ಅಂತಂದ್ರೆ ಭಾಳ ಇಷ್ಟಪಟ್ಟು ತಿಂತೀವಿ. ಕೊಬ್ಬರಿ ಸ್ವಲ್ಪ ಬಲ್ತಿದ್ರು ಯಾರೂ ತಿನ್ನಂಗಿಲ್ಲ. ಅದಕ್ಕೆ ನಮ್ಮವ್ವ ಈ ಥರ ಕೊಬ್ಬರಿ ಹಿಂಡಿ ಮಾಡ್ತಾಳ್ರಿ. ಇದು ರೊಟ್ಟಿ ಒಳಗೆ ಪಲ್ಯದ ಕೂಡ ಹಚ್ಕೊಂಡು ತಿನ್ನಕ್ಕೆ ಭಾರಿ ಟೇಸ್ಟ್ ಇರ್ತೈತಿ. ಏನಿಲ್ಲ, ಕೊಬ್ಬರಿ ಎಲ್ಲ ಚೆಂದಾಗೆ ಬಿಡಿಸ್ಕೊಂಡು ಕಾರು ಕಲ್ಲಾಗಿ ಹಾಕಿ ಸ್ವಲ್ಪ ಸಣ್ಣ ಆಗುವಂಗೆ ಜಜ್ಕೊಂಡು ಅದಕ್ಕೆ ಜೀರಿಗೆ, ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಸಣ್ಣ ಆಗುವಂಗೆ ಜಜ್ಕೋಬೇಕು. ಇದು ಭಾಳ ಸಣ್ಣ ಆಗ್ಬೇಕಂತ ಏನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ನಡೀತೈತಿ. ಇದಕ್ಕನ್ನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಸಣ್ಣ ಆಗುವಂಗೆ ಜಜ್ಕೊಂಡ್ರೆ ಕೊಬ್ಬರಿ ಹಿಂಡಿ ರೆಡಿ ಆಗಿಬಿಡ್ತೈತಿ. ಇದನ್ನು ಮಿಕ್ಸಿಯೊಳಗೂ ಮಾಡ್ಕೋಬೋದು, ಬಟ್ ಅದು ಇಷ್ಟು ರುಚಿ ಆಗಂಗಿಲ್ಲ. ಈ ಥರ ನೀವು ಕಾರು ಕಲ್ಲಾಗ ಹಾಕಿ ಕೊಬ್ಬರಿ ಹಿಂಡಿ ಮಾಡ್ಕೊಂಡ್ರೆ ಭಾಳ ರುಚಿ ಇರ್ತೈತಿ. ಇದನ್ನು ಒಮ್ಮೆ ರೊಟ್ಟಿ ಕೂಡ ಪಲ್ಯ ಕೂಡ ಹಚ್ಕೊಂಡು ತಿಂದು ನೋಡ್ರಿ, ಭಾಳ ಟೇಸ್ಟ್ ಇರ್ತೈತಿ. ನೀವು ಮತ್ತೆ ಮಾಡ್ಕೊಂಡು ತಿಂತೀರಿ.